ನಗರ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರತಕ್ಕಂತಹ JR ಲೋಬರ್ ಅವರು ಮಂಗಳೂರಿಗೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಯೋಜನೆ ಇದೆ, ಅದನ್ನು ತನ್ನದೇ ಯೋಜನೆ ಎಂಬುದಾಗಿ ಪ್ರತಿಬಿಂಬಿಸುವಂಥ ಕೆಲಸವನ್ನು ಇವತ್ತು ಸಾಕಷ್ಟು ಬಾರಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಸ್ಮಾರ್ಟ್ ಸಿಟಿ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ ಅಮೃತ ಯೋಜನೆ ಇರ್ಬೋದು, ಹಾಗೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂತಹ 13ನೇ 14ನೇ ಹಣಕಾಸಿನ ಅನುದಾನ ಇರ್ಬೋದು. ಇದೆಲ್ಲವನ್ನು ತನ್ನ ಇವತ್ತು ಕುರ್ಸೆಂಪು ಯೋಜನೆ ಅಡಿಯಲ್ಲಿ ADBಯ ಸೆಕೆಂಡ್ ಫೇಸ್ ಯೋಜನೆ ಅಡಿಯಲ್ಲಿ ನಮಗೆ ಏನೋ UGDಯ ಕಾಮಗಾರಿ ಆಗಬೇಕಿತ್ತು, ಆ ಕಾಮಗಾರಿಗೆ 1 ರೂಪಾಯಿಯನ್ನು ಇಡಲಿಲ್ಲ. ನಮಗೆ ವಾಟರ್ ಸಪ್ಲೈಯಲ್ಲಿ ಕೂಡ ಈಗ ಕೂಡ ನಾವು ಕಣ್ಣೂರಿನ ಏನು ಒಂದು ಭಾಗದ ಜನ ಸುಮಾರು 50% ಜನ ಕುಡಿಯುವಂಥದ್ದು ಏನು MCFನ ಏನು 18 MGD ಲೈನಿನ ರಾ ವಾಟರನ್ನು ನಾವು ಇವತ್ತು ಕುಡಿತಾ ಇದ್ದೇವೆ. ಆದರೆ ನಮಗೆ ಕುರ್ಸೆಂಪು ಏನು ADB ಸೆಕೆಂಡ್ ಫೇಸಲ್ಲಿ ಕುಡಿಯುವ ನೀರಿನ ಆದ್ಯತೆಗೆ 1 ರೂಪಾಯಿ ಹಣವನ್ನು ಇಡಲಿಲ್ಲ. ಹಾಗಾಗಿ ಇವತ್ತು ಬಹಳ ಬೇಸರ ಆಗ್ತಾ ಇದೆ. ಯಾಕಂತ ಹೇಳಿದರೆ ನಾವು ಕಷ್ಟಪಟ್ಟು ಏನೋ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಇಷ್ಟು ಹೋರಾಟವನ್ನು ಮಾಡಿ ನಾವು ಕಣ್ಣೂರಿನ ಅಭಿವೃದ್ಧಿ ಮಾಡಿದರೆ ಇದು ನನ್ನ ಸಾಧನೆ ಎಂಬುದಾಗಿ ಪ್ರತಿಬಿಂಬಿಸುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅದಕ್ಕೆ ನಾನು JR ಲೋಬರ್ ಅವರ ಹತ್ರ ನೇರವಾಗಿ ನೋಡಿ, ನೀವು ಬೈಬಲನ್ನು ಮುಟ್ಟಿ ಹೇಳಬೇಕು, ನೀವು ಏನಾದರೂ ಇದರಲ್ಲಿ ಏನೋ ಈ ಅಭಿವೃದ್ಧಿಗೆ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಪ್ರಯತ್ನ ಆಗಿದ್ದರೆ ನಾನು ಖಂಡಿತ ರಾಜಕೀಯ ಸನ್ಯಾಸವನ್ನು ಪಡೆಯುತ್ತೇನೆ. ಆದರೆ ಒಂದು ವೇಳೆ ನೀವು ಏನಾದರೂ ಇದರಲ್ಲಿ ಮಾಡಿದಿದ್ದರೆ ನೀವು ಕೂಡ ಏನೋ ಮಾಡದಿದ್ದರೆ ನೀವು ಕೂಡ ರಾಜಕೀಯ ಸನ್ಯಾಸವನ್ನು ನೀವು ಸ್ವೀಕಾರ ಮಾಡಬೇಕೆಂಬುದಾಗಿ ಈ ಮೂಲಕ ಪತ್ರಿಕಾಗೋಷ್ಠಿಯ ಮೂಲಕ ನಾನು JR ಲೋಬರ್ ಅವರಿಗೆ ಸವಾಲಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ.